ಚಲಿಸ್ತಾ ಇದ್ದ ಕಾರು ಅಗ್ನಿಗಾಹುತಿಯಾದ ಘಟನೆ ಶುಕ್ರವಾರ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿಯ ಚೆರ್ಕಳ ಸಮೀಪದ ಬೇವಿಂಜೆ ಎಂಬಲ್ಲಿ ನಡೆದಿದೆ. ಕಾರಿನಲ್ಲಿದ್ದ 5 ಕುಟುಂಬ ಅಪಾಯದಿಂದ ಪಾರಾಗಿದೆ. ಮುಂಬೈಯಿಂದ ಕಣ್ಣೂರಿನ ಕೃಷ್ಣಾಪುರಕ್ಕೆ ತೆರಳುತ್ತಾ ಇದ್ದಂತಹ ಕಾರು ಬೇವಿಂಜೆಗೆ ತಲುಪಿದಾಗ ಬೋನೆಟ್ನಲ್ಲಿ ಹೊಗೆ ಕಾಣಿಸಿಕೊಂಡಿತ್ತು. ಎಲ್ಲರೂ ಹೊರಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕಾರು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ಕಾರಿನಲ್ಲೊಗಿದ್ದಂತಹ ಹಣ, ಮೊಬೈಲ್, ಕ್ಯಾಮೆರಾ ಮೊದಲಾದವು ಹೊತ್ತಿ ಉರಿದಿವೆ. ನಗದು ಅಲ್ಲದೆ 4 ಪವನ್ ಚಿನ್ನಾಭರಣ, 2 ಮೊಬೈಲ್ ಫೋನ್, ಕ್ಯಾಮೆರಾ ಮೊದಲಾದವುಗಳು ಕಾರಿನಲ್ಲಿತ್ತು ಎನ್ನಲಾಗಿದೆ. ಮುಂಬೈಯಲ್ಲಿರುವಂತಹ ಇಕ್ಬಾಲ್ ಅಹಮದ್ ಎಂಬವರ ಪತ್ನಿ, ಮಕ್ಕಳು ಸಹಿತ ಕೃಷ್ಣಾಪುರದಲ್ಲಿರುವಂತಹ ಪತ್ನಿಯ ಸಹೋದರನ ಮನೆಗೆ ಬರ್ತಾ ಇದ್ದಾಗ ಈ ಘಟನೆ ನಡೆದಿದೆ. 1.5 ತಿಂಗಳ ಹಿಂದೆಯಷ್ಟೇ ಸಿಎನ್ಜಿ ಕಾರು ಖರೀದಿಸಿರು ಎನ್ನಲಾಗಿದೆ. ಕಾಸರಗೋಡಿನಿಂದ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸಿದ್ದಾರೆ.